ಬೆಳ್ತಂಗಡಿ ತಾಲೂಕಿನ 60 ಜನ ಗೃಹ ರಕ್ಷಕ ದಳ ಹಾಗೂ 21 ಜನ ಆಶಾ ಕಾರ್ಯಕರ್ತೆಯರಿಗೆ ಬದುಕು ಕಟ್ಟೋಣ ತಂಡದಿಂದ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾ ಅವರ ನೇತೃತ್ವದಲ್ಲಿ ಕಿಟ್ಗಳನ್ನು ವಿತರಿಸಲಾಯಿತು. ಇದೇ ವೇಳೆ ಮಾತನಾಡಿದ ಶಾಸಕ ಹರೀಶ್ ಪೂಂಜಾ ಅವರು ಕೊರೋನಾ ವೈರಸ್ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಹಾಗೂ ಗೃಹ ರಕ್ಷಕ ದಳದವರು ಸೈನಿಕರಂತೆ ತಮ್ಮ ಜೀವದ ಹಂಗು ತೊರೆದು ದುಡಿತಾ ಇದ್ದಾರೆ. ನಿಮ್ಮ ಸೇವೆ ನಮಗೆ ಇನ್ನೂ ಕೂಡ ಬಹಳ ಮುಖ್ಯವಾಗಿದೆ ಅಂತ ಹೇಳಿದರು. ನಮ್ಮ ಗ್ರಾಮಗಳಲ್ಲಿ ಒಂದಷ್ಟು ಬಡತನದಲ್ಲಿರ್ತಕ್ಕಂಥ ಬಂಧುಗಳಿದ್ದಾರೆ, ಅವರಿಗೆ ಇದನ್ನು ಕೊಟ್ಟರೆ ಇನ್ನೂ ಉತ್ತಮ ಆಗಿತ್ತು ಅಂತಹ ಭಾವನೆ ಇರ್ತಕ್ಕಂಥ ನಮ್ಮ ಆಶಾ ಕಾರ್ಯಕರ್ತರಿಗೆ ನಾನು ಮೊದಲನೇದಾಗಿ ಬದುಕು ಕಟ್ಟೋಣ ತಂಡದಿಂದ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೋಹನನ ಪ್ರಸ್ತಾವನೆಯಲ್ಲಿ ಹೇಳಿದ್ದು ಇದೊಂದು ಪ್ರೇರಣೆ ಮತ್ತು ಇದೊಂದು ನಮ್ಮ ಒಂದು ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಮ್ಮ ಕಡೆಯಿಂದ ಒಂದು ಗೌರವ ಅಂತ ಹೇಳಿ ಪ್ರಾಯಶಃ ಇವತ್ತು ದೇಶದಲ್ಲಿ ಆಶಾ ಕಾರ್ಯಕರ್ತೆಯರು ಸೈನಿಕರ ರೀತಿಯಲ್ಲಿ ಇವತ್ತು ಜನ ನಿಮ್ಮನ್ನು ಗೌರವಿಸ್ತಕ್ಕಂಥ ಆ ಸಮಯದಲ್ಲಿ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪ್ರಾಣದ ಹಂಗು ತೊರೆದು ಕೋವಿಡ್-19 ಮತ್ತು ಕೊರೋನಾ ವೈರಸ್ನ ವಿರುದ್ಧ ಹೋರಾಟದಲ್ಲಿ ಯುದ್ಧ ಭೂಮಿಕೆಯಲ್ಲಿರ್ತಕ್ಕಂಥ ಬಂಧುಗಳು ಯಾರು ಅಂತ ಕೇಳಿದ್ರೆ ಆಶಾ ಕಾರ್ಯಕರ್ತರು. ಇಂತಹ ನಿಮ್ಮ ತ್ಯಾಗ ಈ ದೇಶದಲ್ಲಿ ಕೊರೋನಾ ಮುಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದರಿಂದಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ದೇವರ ದಯದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಇಲ್ಲದೇ ಇರುವುದರಿಂದ ನಾವೊಂದಷ್ಟು ನಿಶ್ಚಿಂತೆಯಿಂದ ಇದ್ದೇವೆ. ಬದುಕು ಕಟ್ಟೋಣ ತಂಡದ ರಾಜೇಶ್ ಪೈ, ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಶರತ್ ಪಡ್ವೆಟ್ನಾಯ ಹಾಗೂ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾವು ಭರವಸೆ ಕೊಟ್ಟಿದ್ದೇವೆ. ನಾವು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಈಗಾಗಲೇ ತೊಡಗಿಕೊಂಡಿದ್ದೇವೆ. ಅದೇ ರೀತಿ ನಾವು ಸಾಮಾಜಿಕವಾಗಿ ತೊಡಗಿಕೊಂಡ ಕಾರ್ಯವನ್ನು ಯಾವುದೇ ಕಷ್ಟ ಸಂದರ್ಭದಲ್ಲಿ ಜನರಿಗೆ ಕಷ್ಟ ಅಂತ ಹೇಳುವಾಗ ನಾವು ಖಂಡಿತವಾಗಿ ಬರ್ತೇವೆ. ಆ ಸಂದರ್ಭದಲ್ಲಿ ಜನರಿಗೆ ನೆರವಿಗೆ ಧಾವಿಸ್ತೇವೆ ಅಂತ ಭರವಸೆ ಕೊಟ್ಟೆವು. ಆ ಭರವಸೆ ಪ್ರಕಾರ ನಾವು ಏನು ನಮ್ಮ ಕರ್ತವ್ಯ ಉಂಟು ಅದನ್ನು ನಿರಂತರವಾಗಿ ಬಂದಿದ್ದೇವೆ. ಯಾವುದೇ ಕಾರ್ಯಕ್ರಮ ಮಾಡುವಾಗ ನಾವು ಪ್ರಚಾರಗೋಸ್ಕರ ಮಾಡಲಿಲ್ಲ. ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡುವಾಗ ಪೇಪರಲ್ಲಿ ಪಟ ಬರಬೇಕು, ಅಲ್ಲ ವಾಟ್ಸಪ್ಪಲ್ಲಿ ಪಟ ಬರಬೇಕು ಅಂತ ಯಾವುದೇ ಒಂದು ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡಲ್ಲ. ನಾನು ಮತ್ತು ರಾಜೇಶ್ ಪೈ ಅವರು ಸೇರಿಕೊಂಡು ಒಂದು ನಿರ್ಧಾರ ತೆಗೆದುಕೊಂಡ್ರೆ ಇಡೀ ನಮ್ಮ ಬದುಕು ಕಟ್ಟೋಣ ತಂಡ ಅದರ ಒಟ್ಟಿಗೆ ನಿಲ್ತದೆ. ಯಾಕಂದರೆ ನಾವು ಈ ನಿರ್ಧಾರವನ್ನು ತಗೊಂಡರೆ 2 ದಿವಸ ಮುಂಚೆ ನಾವು ಮೊನ್ನೆಯಿಂದ 10 ದಿವಸದಿಂದ ನಮ್ಮ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾ ಅವರ ವಿನಂತಿ ಮೇರೆಗೆ ನಾವು ಈ ಒಂದು 30,000 ಕಿಟ್ಟನ್ನು ತಯಾರು ಮಾಡುವಂಥ